ದುಡ್ಡು ಕೊಡ್ಲಿಲ್ಲ? ಊಟ ತಗೊಂಡ್ರಿ ಅಲ್ವಾ, ಯಾಕೆ ದುಡ್ಡು ಕೊಡ್ಲಿಲ್ಲ? ನಾನು ನೋಡಿದೆ ಸರ್, ನಾವು KRS ಪಾರ್ಟಿಯವರು ಸರ್, ನಾವು ನೋಡಿದ್ವಿ ಸರ್. ನೀವು ಹೋಗಲ್ಲಿ ನಿಂತ್ಕೊಂಡ್ರಿ, ದುಡ್ಡು ಕೊಡ್ಲಿಲ್ಲ, ತಪ್ಪಲ್ವಾ ಇದು? ಕೇಳಿ ನೀವೇನೆ, ನಾವು ನೋಡ್ತಾ ಇದೀವಿ ಇಲ್ಲಿಂದಾನೇನೆ, ತಪ್ಪಲ್ವಾ ಇದು? ಅವರು ಹೊಟ್ಟೆ ಪಾಡು ತುಂಬಿಸ್ಕೊಳಕ್ಕೋಸ್ಕರ ವ್ಯಾಪಾರ ಮಾಡ್ತಾರೆ. ಕೇಳಿ ನೋಡಿ ಸರ್, ನಾವು ಅಲ್ಲೇ ನಿಂತಿದೀವಿ, ಬೇರೆ ಎಲ್ಲೂ ಹೋಗಿಲ್ಲ ನಾವು, ಅವಾಗಿಂದ ಅಲ್ಲೇ ನಿಂತಿದೀವಿ. ನೀವು ಮಾಡಿದ್ ಸರಿನಾ? ಏನ್ ನಿಮ್ಮ ಹೆಸರೇನು? ಒಂದ್ ನಿಮಿಷ, ನಿಮ್ಮ ಹೆಸರೇನು? ನಾವು ನೋಡಿದ್ವಿ. ನಿಮ್ಮ ಹೆಸರೇನು? ನಾವು ಕೊಟ್ಟಿದ್ದು ಬಿಟ್ಟಿದ್ದು ಎಲ್ಲ ನೋಡಿದ್ವಿ. ನಿಮ್ಮ ಹೆಸರೇನು ಸರ್? ಅಲ್ಲಲ್ಲ, ನಿಮ್ಮ ಹೆಸರೇನು ಸರ್? ಈಗ ನಾವು ನೋಡ್ತಾನೆ ಇದೀವಿ. ನಿಮ್ಮ ಹೆಸರೇನು ಸರ್? ನೀವು ಮಾಡೋದು ಸರಿನಾ? ನಿಮ್ಗೆ ಸರ್, ನಾನು ಇಲ್ಲೇ ನಿಂತಿದ್ದೀನಿ, ನಾನು ಎಲ್ಲೂ ದೂರ ಹೋಗಿಲ್ಲ, ನಾನು ಇಲ್ಲೇ ನಿಂತಿದೀವಿ ನಾವು. ಒಂದ್ ನಿಮಿಷ, ಗಾಡಿ ಆನ್ ಮಾಡ್ತು ಅಂದ್ರೆ ನಾನು ಎಲ್ಲೇ ಕಾಲ್ ಮಾಡ್ಬೇಕು ಅಲ್ಲಿ ಮಾಡ್ತೀನಿ. ಗಾಡಿ ಆನ್ ಆಯ್ತು ಅಂದ್ರೆ ಪೊಲೀಸ್ ಅವ್ರನ್ನು ನೋಡಲ್ಲ. ಏನ್ ಜನಗಳ ಹತ್ರ ವಸೂಲಿ ಮಾಡಕ್ ನಿಂತಿದ್ದೀರಾ ನೀವು? ಏನ್ ಅನ್ಕೊಂಡಿದ್ದೀರಾ? ನಾವೇನ್ ಬೇರೆಯವ್ರು ಯಾರು ಅಲ್ಲ, KRS ಪಾರ್ಟಿಯವರು ನಾವು ಮಾತಾಡ್ತಾ ಇರೋದು. ಏನಕ್ಕೆ ನೀವು ಹಂಗಿಸ್ಕೊಳ್ಳೋದು? ಯಾಕೆ ಅವ್ರ ಮನುಷ್ಯರಲ್ವಾ? ಜಸ್ಟ್ ಶಟ್ ಅಪ್. ಒಬ್ಬ ಮನುಷ್ಯ ಆಗಿ, ಒಬ್ಬ ಇದಾಗಿ ಅವ್ರು ಕಷ್ಟಪಟ್ಟು ದುಡಿತಾರೆ ತಾನೆ. 20 ರೂಪಾಯಿ ಕೊಟ್ಟು ತಗೊಂಡ್ ತಿನ್ನಕ್ಕಾಗಲ್ವಾ ನಿಮ್ಗೆ? ಏನ್ ನಿಮ್ಗೆಲ್ಲ ಯಾವನ್ನ ಕರೆಸ್ತಾರೆ? ಅದು ಇನ್ಸ್ಪೆಕ್ಟರ್ ಕರೆಸ್ತಾರೆ, ಕಮಿಷನರ್ ಕರೆಸಿದನ ಹೇಳಿ. ನಾವ್ ಅಲ್ಲೇ ನಿಂತ್ಕೊಂಡ್ ನೋಡ್ತಿದೀವಿ. ಪುಕ್ಸಟ್ಟೆ ಇಸ್ಕೊಂಡ್ ತಿಂತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ರೀ, ಒಬ್ಬ ಭಿಕ್ಷೆ ಬೇಡವನು 10 ರೂಪಾಯಿ ಕೊಡ್ತೀನಿ ತಾನೆ ಕಣ್ರಿ. ನಿನ್ ಹೆಸರೇನು? ಯಾವ ಸ್ಟೇಷನ್? ಐ ಸೈಡ್ ಡೂ ವಾಟ್ ಐ ಸೈಡ್, ಸ್ಟಾಪ್ ಇಟ್. ನಿಲ್ಸು ಅಂತ ಹೇಳಿ ಸರ್. ನಿಲ್ಸಿ ಈ ಗಾಡಿನ, ನಿಲ್ಸು ಸರ್. ಕೀ ಬಿಚ್ಕೊಳ್ಳಿ, ಕೀ ಬಿಚ್ಚಿ. ಬರ್ತೀವಿ ನೋಡಿ, ಸ್ಟೇಷನ್ ಹತ್ರನೇ ಬರ್ತೀವಿ ಬೆಳಿಗ್ಗೆ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ.